ಲವ್ ಜಿಹಾದ್ ಬಗ್ಗೆ ಸರ್ಕಾರ ಕಾನೂನು ಮಾಡಲಿ. ಸರ್ಕಾರದ ದ್ವಂದ್ವ ನಿರ್ಧಾರಕ್ಕೆ ಕಾರ್ಯಕರ್ತರು ಹೊಡೆದಾಡಿಕೊಳ್ತಾ ಇದ್ದಾರೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿಯವರು ಕಾರ್ಯಕಾರಿಣಿ ಸಭೆಯಲ್ಲಿ ಲವ್ ಜಿಹಾದ್ ಕಾನೂನು ತರ್ತೇವೆ ಅಂತ ಹೇಳಿದ್ರು. ಆದರೆ ಗ್ರಾಮ ಪಂಚಾಯತ್ ಚುನಾವಣೆ ಮುಗಿದ ತಕ್ಷಣ ಆ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಸುದ್ದಿಗೋಷ್ಠಿ ನಡೆಸಿ ಬಹಿರಂಗ ಎಚ್ಚರಿಕೆ ನೀಡುವ ಬಗ್ಗೆ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಸರ್ಕಾರ ಮೊದಲು ಕಾನೂನು ತರಲಿ. ಕಾನೂನು ತರದಿದ್ರೆ ಸಂಘಟನೆಯವರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡಲಿ. ಸಂಘಟನೆಗಳು ಮುಗ್ಧರಿಗೆ ಹೊಡೆಯುತ್ತಾರೆ, ಮುಗ್ಧರು ಜೈಲಿಗೆ ಹೋಗ್ತಾರೆ ಎಂದು ಹೇಳಿದ್ರು. ಲವ್ ಜಿಹಾದ್, ಆ ಜಿಹಾದ್, ಈ ಜಿಹಾದ್, ಅರೆ ಇವು ಗೋಯನ್ ಕರ್ತೀರು. ಕಾನೂನು ಮಾಡಿ ಪೊಲೀಸರ ಕಾನೂನು ಅನುಷ್ಠಾನ ಮಾಡಲಿ. ಈ ಒಂದು ಕಡೆ ಸೂಕ್ತವಾದ ಕಾನೂನು ಮಾಡೋದಿಲ್ಲ, ಇನ್ನೊಂದು ಕಡೆ ಬಂದು ಬಾಯಿಗೆ ಬಂದ ಜನರನ್ನು ಮಿಸ್ಯೂಸ್ ಮಾಡುವಂಥದ್ದು. ಈ ಮಾತುಗಳನ್ನು ಕೇಳಿ ಈಗ ಯುವಕರು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗೋದು, ಅವ್ರ ಮೇಲೆ ಮತ್ತೆ ಪೊಲೀಸ್ ಹೊಡೆಯೋದು, ಅವ್ರನ್ನ ಜೈಲಲ್ಲಿ ಹಾಕೋದು, ಅವರ ತಂದೆ ತಾಯಿರು ಬಂದು ಕೂಗೋದು. ಯಾಕೆ ಕಾರಣ? ಬಿ ಜೆ ಪಿ ಕಾರಣ ಅಲ್ವಾ? ನಿಮ್ಮಲ್ಲಿ ಒಂದು ಎಜೆಂಡ್ ಇದೆಯಾ? ಗೆಟ್ ಇಟ್ ಇನ್ ದಿ ಫ್ರಂಟ್ ಅಲ್ಲ, ಮಾಡಿ. ಯಾರು ಬೇಡ ಅಂತ ಹೇಳಿದ್ದಾರೆ? ನೀವು ಇಲ್ಲಿ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಆಯಿತು ಮಂಗಳೂರಲ್ಲಿ, ಬೇರೆ ನೀವು ಬರಲಿಲ್ಲ. ಗ್ರಾಮ ಪಂಚಾಯತ್ ಎಷ್ಟು ಇಲ್ಲಿಗೆ ಗ್ರ್ಯಾಂಟ್ ಬರ್ತದೆ, ಈ ರಾಜ್ಯಕ್ಕೆ ಎಷ್ಟು ಶಿಕ್ಷಣ ಇಲಾಖೆಗೆ ನಾವು ಕೊಡ್ತೇವೆ, ಯುವಕ ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಇದನ್ನೇ ನೀವು ಚರ್ಚೆ ಮಾಡಲಿಲ್ಲ. ನಿಮ್ಮ ರಾಜ್ಯ ಮಟ್ಟ ಕಾರ್ಯಕಾರಿ ಮಂಗಳೂರಲ್ಲಿ ಮಾಡಿ, ಅದು ಮಂಗಳೂರಿಗೆ ಏನು ವಿಶೇಷ ಕೊಡ್ತೇವೆ, ರೈತರಿಗೆ ನಾವು ಸಹಾಯ ಮಾಡ್ತೇವೆ, ಒಂದು ಪಾಯಿಂಟ್ ಇಲ್ಲ. ಅವತ್ತು ಮಾತಾಡ್ದೇನು ಲವ್ ಜಿಹಾದ್ ಕಾನೂನು ತರ್ತೇವೆ, ಇದು ಅದೇಲಿ ಹೋಯ್ತು ನಿಮ್ಮ ಕಾನೂನು? ಗ್ರಾಮ ಪಂಚಾಯತ್ ಮುಗಿದ ತಕ್ಷಣ ಮುಗೀತಾ? ತನ್ನಿ ಅಲ್ಲ, ನೀವು ದೇಶದಲ್ಲೇ ತನ್ನಿ. ಅದು ಬಿಟ್ಟು ಅಲ್ಲಿ ಭಾಷಣ ಮಾಡಿಕೊಂಡು ನೀವು ಕಾನೂನನ್ನು ತರುವುದನ್ನು ಬಿಟ್ಟು ಅಲ್ಲಿ ಭಾಷಣ ಮಾಡಿಕೊಂಡು ಯುವಕರನ್ನು ರೊಚ್ಚಿಗೆಬ್ಬಿಸಿ ಆ ಯುವಕರು ಇನ್ನು ಎಲ್ಲೆಲ್ಲಿ ಹೋಗಿ ಹೊಡೆಯೋದು, ಮತ್ತು ಅವರನ್ನು ಕೇಸ್ ಹಾಕೋದು, ಅವರ ತಂದೆ ತಾಯಿಯಿಂದ ಬಂದು ಕೂಗುವುದು. ಯಾಕೆ ಈ ಸಮಾಜದಲ್ಲಿ ಈ ರೀತಿಯ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತೀರಿ?